ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ವಾಯ್ಸ್ ಆಫ್ ಕರಾವಳಿಯ ಸೀನಿಯರ್ ಸೆಕ್ಷನ್ ಅನೌನ್ಸ್ಮೆಂಟ್ಗೆ ಬಂದಿದ್ದೀನಿ. ವಿನ್ನರ್ ಹಾಗೂ ರನ್ನರ್ ಅಪ್ ಅನೌನ್ಸ್ಮೆಂಟ್ ಮಾಡೋದಿದೆ ಇವತ್ತು. ನಮ್ಮ ಜೂನಿಯರ್ ಸೆಕ್ಷನ್ ಅಂತೂ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿ ಮುಗೀತು. ಅವತ್ತೇ ಅನೌನ್ಸ್ ಮಾಡಬೇಕಾದಂತಹ ರಿಸಲ್ಟ್ ಇದು. ನಾನು ಸ್ಪರ್ಧೆನ ಪೋಸ್ಟ್ಪೋನ್ ಮಾಡಿರೋದ್ರಿಂದ ಇವತ್ತು ವಿನ್ನರ್ ಹಾಗೂ ರನ್ನರ್ ಅಪ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಸೀನಿಯರ್ ಸೆಕ್ಷನ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕ್ಯೂರಿಯಾಸಿಟಿಯಿಂದ ಕಾಯ್ತಿರುವಂತಹ ಟೈಮ್ ಇವತ್ತು ಬಂದಿದೆ. ತಡ ಮಾಡೋದಿಲ್ಲ. ಯಾರು ವಿನ್ನರ್ ಹಾಗೂ ರನ್ನರ್ ಅಪ್ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಇನ್ನು ಸ್ಪರ್ಧಾಳುಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳೋದಾದ್ರೆ, ನಮ್ಮ ಜೂನಿಯರ್ ಸೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಜನ ಅಂತ ಹೇಳ್ಬೋದು. ನಮ್ಮ ಸೀನಿಯರ್ ಸೆಕ್ಷನಲ್ಲಿ ಅಷ್ಟೊಂದು ಜನ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಬಟ್ ಪಾರ್ಟಿಸಿಪೇಟ್ ಮಾಡಿರೋರಂತೂ ಅದ್ಭುತವಾಗಿ ಹಾಡಿದ್ದೀರಾ. ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಹಾಡಿದ್ದೀರಾ, ಅದರಲ್ಲಿ ಡೌಟೇ ಇಲ್ಲ. ಇನ್ನು ಹೇಳಬೇಕಾದ್ರೆ ನಾವು ಸ್ಪರ್ಧೆನ ಪೋಸ್ಟ್ಪೋನ್ ಮಾಡಿದ್ವಿ. ತುಂಬಾ ಜನ ಕೇಳಿದ್ರೆ ಏನಕ್ಕೆ ಮೇಡಮ್ ಪೋಸ್ಟ್ಪೋನ್ ಮಾಡಿದ್ದೀರಾ ಸ್ಪರ್ಧೆನ, ಏನಕ್ಕೆ ಪೋಸ್ಟ್ಪೋನ್ ಮಾಡಿದ್ದೀರಾ, ಜೂನಿಯರ್ ಸೆಕ್ಷನ್ ಒಟ್ಟಿಗೆ ಅನೌನ್ಸ್ಮೆಂಟ್ ಅಂತ ಹೇಳಿದ್ರಲ್ವಾ, ಏನಕ್ಕೆ ಪೋಸ್ಟ್ಪೋನ್ ಮಾಡಿದ್ದೀರಾ ಅಂತ. ಇದು ನಮ್ಮ ಟೀಮ್ ಡಿಸಿಷನ್. ಸೊ ನಾನು ಏನು ಹೇಳಕ್ಕಾಗಲ್ಲ ಇದ್ರ ಬಗ್ಗೆ. ಪೋಸ್ಟ್ಪೋನ್ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತಾಡ್ಕೊಂಡು ಪೋಸ್ಟ್ಪೋನ್ ಮಾಡಿದ್ವಿ. ಸೊ ಫೈನಲಿ ಇವತ್ತು ಟೈಮ್ ಬಂದಾಯ್ತು. ಇನ್ನೂ ಹೆಚ್ಚಿಗೆ ಕಾಯಿಸೋದಿಲ್ಲ ನಿಮ್ಮನ್ನ. ಯಾರು ವಿನ್ನರ್ ಆ್ಯಂಡ್ ರನ್ನರ್ ಅಪ್ ಅಂತ ನಾನು ಹೇಳ್ತೀನಿ. ಫೈನಲಿ ನಾನು ನಿಮಗೆ ಟ್ರೋಫಿ ಹಾಗೂ ಸರ್ಟಿಫಿಕೇಟ್ನ ತೋರಿಸುವಂಥ ಟೈಮ್ ಬಂದಿದೆ. ಖಂಡಿತವಾಗ್ಲೂ ತೋರಿಸ್ತೀನಿ. ನೋಡಬೇಕು ಅಂತ ನಿಮ್ಮ ಮನಸ್ಸಲ್ಲೂ ಇರ್ಬೋದು. ಯಾಕಂತ ಹೇಳಿದ್ರೆ ಜೂನಿಯರ್ ಸೆಕ್ಷನ್ನಲ್ಲೇ ಟ್ರೋಫಿ ಸರ್ಟಿಫಿಕೇಟ್ ತೋರಿಸಿದ್ದೀರಾ. ಸೀನಿಯರ್ ಸೆಕ್ಷನ್ ಟ್ರೋಫಿ ಸರ್ಟಿಫಿಕೇಟ್ ಯಾವ ರೀತಿ ಇರುತ್ತೆ ಅಂತ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರ್ಬೋದು. ಎಸ್, ತೋರಿಸ್ತೀನಿ ನಾನು ನಿಮಗೆ. ಸೇಮ್ ಅಂತ ಹೇಳ್ಬೋದು, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಇದು ರನ್ನರ್ ಅಪ್ ಟ್ರೋಫಿ. ಸೇಮ್ ವಾಯ್ಸ್ ಆಫ್ ಕರಾವಳಿ ಅಂತ ಹಾಕಿ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್ ಅಂತ ಹಾಕಿದ್ದೀವಿ. ಇದು ರನ್ನರ್ ಅಪ್ ಟ್ರೋಫಿ, ಇದು ಸೇಮ್ ಇದೆ. ಆ್ಯಂಡ್ ವಿನ್ನರ್ ಟ್ರೋಫಿ ತೋರಿಸ್ತೀನಿ. ಒಂದು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ನೋಡ್ತಾ ಇದ್ದೀರಲ್ವಾ, ಇದು ವಿನ್ನರ್ ಟ್ರೋಫಿ. ರನ್ನರ್ ಅಪ್ ಟ್ರೋಫಿಯಲ್ಲಿ ಇದು ರೌಂಡ್ ಆಗಿತ್ತು. ಈ ಪೋರ್ಷನ್ ರೌಂಡ್ ಆಗಿತ್ತು, ಬಟ್ ಇದನ್ನು ಸ್ಕ್ವೇರ್ ಆಗಿ ಮಾಡಿದ್ದಾರೆ. ಬ್ಯೂಟಿಫುಲ್ ಆದಂತಹ ಟ್ರೋಫಿ. ನೋಡ್ತಾ ಇರ್ಬೋದು. ಇದು ಯಾರು ಪಾಲಾಗುತ್ತೆ ಅಂತ ಖಂಡಿತವಾಗ್ಲೂ ನೋಡೋಣ. ಇನ್ನು ಸರ್ಟಿಫಿಕೇಟ್ ನೋಡೋದಾದ್ರೆ ಈ ರೀತಿ ಇದೆ ಸರ್ಟಿಫಿಕೇಟ್. ಸೇಮ್ ಜೂನಿಯರ್ ಸೆಕ್ಷನ್ ಸರ್ಟಿಫಿಕೇಟ್ ಯಾವ ರೀತಿ ಇತ್ತು ಅದೇ ರೀತಿಯಾಗಿದೆ. ಇದ್ರ ಮೇಲೆ ಇನ್ನು ಹೆಸರು ಹಾಕಿಲ್ಲ. ಇದ್ರ ಮೇಲೆ ಯಾರ ಹೆಸರು ಬರುತ್ತೆ ಅಂತ ನೋಡೋಣ. ಎಸ್, ನಮ್ಮ ವಾಯ್ಸ್ ಆಫ್ ಕರಾವಳಿಯ ರನ್ನರ್ ಅಪ್ ಯಾರು ಅಂತ ಹೇಳೋದಾದ್ರೆ, ಈ ಒಂದು ಟ್ರೋಫಿ ಬಗ್ಗೆ ಮಾತಾಡೋಣ ಇವಾಗ. ಈ ಬ್ಯೂಟಿಫುಲ್ ಆದಂತಹ ಟ್ರೋಫಿ, ರನ್ನರ್ ಅಪ್ ಟ್ರೋಫಿ ಯಾರಿಗೆ ಹೋಗ್ತಾ ಇದೆ? ವಾಯ್ಸ್ ಆಫ್ ಕರಾವಳಿ 2021 ಕಾಂಪಿಟೇಷನ್ ರನ್ನರ್ ಅಪ್ ಟ್ರೋಫಿ ಯಾರಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈ ಸ್ಪರ್ಧೆ ಬಗ್ಗೆ ನಾನು ಮಾತಾಡಲೇಬೇಕು. ಇವರು ನಮ್ಮ ಸ್ಪರ್ಧೆ ಮುಗಿಯೋಕೆ ಇನ್ನೇನು 1 ವಾರ ಇದೆ, ವ್ಯೂಸ್ ಪಡ್ಕೊಳ್ಳೋದಕ್ಕೆ ಇನ್ನೇನು 1 ವಾರ ಇದೆ ಅಂತ ಹೇಳೋ ಟೈಮ್ಗೆ ನಮಗೆ ಇವರ ವಿಡಿಯೋ ತಲುಪ್ತು. ಇವರು ಅತಿ ಕಡಿಮೆ ಸಮಯದಲ್ಲಿ ತುಂಬಾ ಒಂದು ದೊಡ್ಡ ರೀತಿಯ ವ್ಯೂಸನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಕಡಿಮೆ ಸಮಯದಲ್ಲಿ ಇವರು ಪಡ್ಕೊಂಡಿರುವಂತಹ ವ್ಯೂಸ್ 3870 ವ್ಯೂಸ್ಗಳನ್ನು ಇವರು ಪಡ್ಕೊಂಡಿದ್ದಾರೆ. ಎಸ್, ಈ ಸ್ಪರ್ಧಿ ಯಾರು ಅಂತ ಹೇಳಿದ್ರೆ ಕಂಟೆಸ್ಟೆಂಟ್ ನಂಬರ್ 15. ಎಸ್, ಹೌದು, ಕಂಟೆಸ್ಟೆಂಟ್ ನಂಬರ್ 15, ಸೀನಿಯರ್ ಸೆಕ್ಷನ್ ನ ಕಂಟೆಸ್ಟೆಂಟ್ ನಂಬರ್ 15ಗೆ ಈ ಟ್ರೋಫಿ ಹೋಗ್ತಾ ಇದೆ. ಇವರ ಹೆಸರು ಹೇಳಬೇಕು ಅಂತ ಹೇಳಿದ್ರೆ ಸುಪ್ರೀತ್ ಎಂ. ಇವರು ಕಡಬದಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವರ ಊರು ಕಡಬ. ಎಸ್, ಸುಪ್ರೀತ್ ಎಂ ಇವರಿಗೆ ಈ ಟ್ರೋಫಿ ಹೋಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಸುಪ್ರೀತ್, ನಿಮ್ಗೆ ಈ ಟ್ರೋಫಿ, ಸರ್ಟಿಫಿಕೇಟ್ ಹಾಗೂ ಕ್ಯಾಶ್ ಪ್ರೈಸ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಇದನ್ನ ಖಂಡಿತವಾಗ್ಲೂ ನಿಮ್ಗೆ ತಲುಪಿಸುವಂತ ಕೆಲಸನ ನಾವು ಮಾಡ್ತೀವಿ. ಆದಷ್ಟು ಬೇಗ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಇದನ್ನ ಯಾವ ರೀತಿ ತಲುಪಿಸೋದು ಅಂತ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಸುಪ್ರೀತ್ ಎಂ ಇವರಿಗೆ. ಕರಾವಳಿಯ ರನ್ನರ್ ಅಪ್ ಅನೌನ್ಸ್ಮೆಂಟ್ ಆಯಿತು. ಇವಾಗ ವಿನ್ನರ್ ಅನೌನ್ಸ್ ಮಾಡುವಂತಹ ಸಮಯ. ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಲ್ವಾ. ಎಲ್ಲರೂ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ನನಗೆ ಯಾವಾಗ ರಿಸಲ್ಟ್ ಅಂತ. ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ರಿ. ಒಬ್ರಂತೂ ಕೇಳ್ತಾ ಇದ್ರು, ಕ್ಲೂನು ಕೊಡಲ್ವಾ ಮೇಡಮ್ ಅಂತ. ನಾನು 23rd ವರೆಗೆ ಕಾಯಿರಿ ಅಂತ ಹೇಳ್ತಾ ಇದ್ದೆ. ನಿಮ್ಮೆಲ್ಲರ ಎಕ್ಸೈಟ್ಮೆಂಟ್ಗೆ ಇವತ್ತು ನಾನು ಫುಲ್ ಸ್ಟಾಪ್ ಇಡ್ತೀನಿ. ಎಸ್, ವಾಯ್ಸ್ ಆಫ್ ಕರಾವಳಿಯ ಸೀನಿಯರ್ ಸೆಕ್ಷನ್ನ ವಿನ್ನರ್ ಯಾರು ಅಂತ ಹೇಳ್ತೀನಿ ನಾನು. ರನ್ನರ್ ಅಪ್ ಅನೌನ್ಸ್ಮೆಂಟ್ ಆಯ್ತು ಅಲ್ವಾ. ಇನ್ನು ವಿನ್ನರ್ ಒಂದು ಅನೌನ್ಸ್ಮೆಂಟ್ ಆದ್ರೆ ನಮ್ಮ ಸ್ಪರ್ಧೆ ವಾಯ್ಸ್ ಆಫ್ ಕರಾವಳಿ ಇಲ್ಲಿಗೆ ಮುಗಿಯುತ್ತೆ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಕೊಟ್ಟಿದ್ದೀರಾ. ನಾನು ಎಂದೆಂದಿಗೂ ನಿಮ್ಗೆ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ನನಗೆ ಎಂದೆಂದಿಗೂ ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಇಷ್ಟೊಂದು ಸಪೋರ್ಟಿವ್ ಆಗಿ ಇಲ್ಲ ಅಂತ ಹೇಳಿದ್ರೆ ನಾನು ಇಷ್ಟೊಂದು ಬೆಳೀಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ.
ಸೊ ಇವತ್ತು ನಮ್ಮ ಕೊನೆಯದಾಗಿ ನಮ್ಮ ವಿನ್ನರ್ ಅನೌನ್ಸ್ಮೆಂಟ್ ಮಾಡೋದಿದೆ. ವಾಯ್ಸ್ ಆಫ್ ಕರಾವಳಿಯ ಸೀನಿಯರ್ ಸೆಕ್ಷನ್ನ ಪ್ರಥಮ ಬಹುಮಾನ ಈ ಟ್ರೋಫಿ ಯಾರಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಬ್ಯೂಟಿಫುಲ್ ಟ್ರೋಫಿ ಸರ್ಟಿಫಿಕೇಟ್ ಹಾಗೂ ಕ್ಯಾಶ್ ಪ್ರೈಸ್ ಕಾಯ್ತಾ ಇದೆ. ಇದ್ರ ಮೇಲೆ ಯಾರ ಹೆಸರು ಬರೆದಿದೆ ಅಂತ ಹೇಳಿದ್ರೆ, ನೀವೆಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಂತಹ ಸಮಯ ಬಂತು. ಇವಾಗ ಹೇಳ್ತೀನಿ ನಾನು ಇದ್ರ ಮೇಲೆ ಯಾರ ಹೆಸರಿದೆ ಅಂತ. ಇದು ಯಾರಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇವಾಗನೇ ಹೇಳ ಅಥವಾ ಇನ್ನೂ ಸ್ವಲ್ಪ ತಡ ಮಾಡಿ ಹೇಳ? ಬೈಕೋಬೇಡಿ, ನನ್ನನ್ನು ಎಷ್ಟು ಲೆಂದಿಯಾಗಿ ತಗೊಂಡು ಹೋಗ್ತಾರಪ್ಪ ಇವರು ವಿಡಿಯೋನ. ಹೇಳಿ ಮೇಡಮ್, ಒಮ್ಮೆ ಇದನ್ನ ಫುಲ್ ಸ್ಟಾಪ್ ಮಾಡಿ ಅಂತ. ನೀವೆಲ್ಲರೂ ಕೇಳ್ತಾ ಇರ್ಬೋದು, ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ಬೋದು, ಅಥವಾ ಕೆಲವರಂತೂ ವಿಡಿಯೋನೇ ಸ್ಕಿಪ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು. ಓಕೆ, ಅನೌನ್ಸ್ ಮಾಡ್ತೀನಿ. ಈ ಪ್ರಥಮ ಬಹುಮಾನ ವಾಯ್ಸ್ ಆಫ್ ಕರಾವಳಿಯ ಸೀನಿಯರ್ ಸೆಕ್ಷನ್ನ ಫಸ್ಟ್ ಪ್ರೈಸ್ ಹೋಗ್ತಾ ಇದೆ ಪವಿತ್ರ ಮಯ್ಯ ಇವರಿಗೆ. ಇವರು ಪರಂಗಿಪೇಟೆಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಮಂಗಳೂರಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಪವಿತ್ರ ಮಯ್ಯ ಇವರಿಗೆ. ಅದ್ಭುತವಾದಂತಹ ಗಾಯನ, ಅದ್ಭುತವಾದಂತಹ ಹಾಡನ್ನು ಸೆಲೆಕ್ಟ್ ಮಾಡಿದ್ದೀರಾ. ತುಂಬಾನೇ ಒಂದು ಬ್ಯೂಟಿಫುಲ್ ಆದಂತಹ ಸಾಂಗ್. ತುಂಬಾನೇ ಖುಷಿ ಆಯಿತು ನಮಗೆ ಸಾಂಗ್ ಅಂತ ಕೇಳಿ. ನಮ್ಮ ಜಡ್ಜಸ್ ಸೆಲೆಕ್ಟ್ ಮಾಡಿರುವಂತಹ ವಾಯ್ಸ್ ಆಫ್ ಕರಾವಳಿಯ ಸೀನಿಯರ್ ಸೆಕ್ಷನ್ನ ವಿನ್ನರ್ ಪವಿತ್ರ ಮಯ್ಯ ಇವರು. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಸುಪ್ರೀತ್ ಎಂ ಹಾಗೂ ಪವಿತ್ರ ಮಯ್ಯ ಇವರಿಗೆ. ನಿಮ್ಮ ಈ ಒಂದು ಟ್ರೋಫಿ ಹಾಗೂ ಸರ್ಟಿಫಿಕೇಟ್ ಹಾಗೂ ಕ್ಯಾಶ್ ಪ್ರೈಸ್ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ. ಇದನ್ನ ತಲುಪಿಸುವಂತ ಕೆಲಸನ ನಾವು ಮಾಡ್ತೀವಿ. ನಮ್ಮ ವಿನ್ನರ್ ಹಾಗೂ ರನ್ನರ್ ಅಪ್ ಅನೌನ್ಸ್ಮೆಂಟ್ ಆಯಿತು. ಇನ್ನು ಯಾರಿಗೆಲ್ಲ ಬೇಜಾರಾಗ್ತಾ ಇದೆ, ಯಾರೆಲ್ಲ ಸೋತೋದ್ರಿ ಅಂತ ಅನ್ಕೋತೀರಾ, ನಾನು ಅವತ್ತು ಹೇಳಿದ್ದೀನಿ ಜೂನಿಯರ್ ಸೆಕ್ಷನಲ್ಲೂ, ಇವಾಗಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನಮ್ಮ ಜೂನಿಯರ್ ಸೆಕ್ಷನಲ್ಲಿ ಮಕ್ಕಳು ಅಂತೂ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ರು. ನಾನು ಅವ್ರಿಗೆ ಅವ್ರ ಹತ್ರ ಮಾತಾಡಿದ್ದೀನಿ, ಅವ್ರಿಗೆ ಸಮಾಧಾನ ಹೇಳಿದ್ದೀನಿ. ಕೆಲವು ಮಕ್ಕಳಿಗಂತೂ ಪಾರ್ಟಿಸಿಪೇಟೇ ಮಾಡ್ಲಿಕ್ಕೆ ಆಗಲಿಲ್ಲ. ಲಾಸ್ಟ್ ಡೇಟ್ ಮುಗಿದ ನಂತರ ನನಗೆ ವಿಡಿಯೋನ ಕಳಿಸ್ತಾ ಇದ್ರು, ಆವಾಗಂತೂ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಇನ್ನು ಕೆಲವರದ್ದು ಅನೌನ್ಸ್ಮೆಂಟ್ ಆದ ನಂತರ ನಮಗೆ ಕಾಲ್ಗಳು ಬರ್ತಾ ಇತ್ತು, ಈ ತರ ನಮ್ಮ ಮಗು ಹಾಡುತ್ತೆ, ನಮ್ಮ ಮಕ್ಕಳು ಹಾಡ್ತಾರೆ ಅಂತ. ನಾನು ಅವಾಗ ಆಗಲ್ಲ, ಅನೌನ್ಸ್ಮೆಂಟ್ ಆಗೋಗಿದೆ ಅಂತ ಹೇಳಿದ್ದೀನಿ. ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನೀವು ಎಷ್ಟು ಬೆಟರ್ ಅಲ್ವಾ? ಯಾಕಂತ ಹೇಳಿದ್ರೆ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ನಿಮ್ಮ ವಿಡಿಯೋನ ಎಷ್ಟೋ ಜನ ನೋಡಿದ್ದಾರೆ, ಇನ್ನು ಮುಂದಕ್ಕೂ ಕೂಡ ನೋಡ್ತಾ ಇರ್ತಾರೆ. ಅದು ಒಂದು ನಮಗೆ ಹೆಮ್ಮೆಯ ವಿಷಯ. ಕೂಡ ಸೋತಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ, ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತೀನಿ. ಯು ಟ್ರೈ ಅಂಡ್ ಟ್ರೈ ಅಗೇನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿಗುವಂತಹ ಪ್ರತಿಯೊಂದು ಅವಕಾಶಗಳನ್ನ ಕೂಡ ನೀವು ಬಳಸ್ಕೊಳ್ಳಿ. ಯಾವುದೆಲ್ಲ ಕಾಂಪಿಟೇಷನ್ ಇದೆ ಎಲ್ಲದಕ್ಕೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವಕಾಶಗಳನ್ನ ಯಾವತ್ತೂ ಕಳ್ಕೊಳ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಅದ್ಭುತವಾದಂಥ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ, ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಎಲ್ಲರೂ ಕೂಡ ವಿಡಿಯೋನ ನೋಡಿ, ನೀವು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.